ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರದ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಅಂಗವಾದ ನಡೆದುಂದುಪ್ಪುನ 180 ದಿನಕ್ಲೆದ ಸಂಧ್ಯಾ ಭಜನೋತ್ಸವ ಶನಿವಾರ 14ನೇ ದಿನಕ್ಕೆ ದುಂಬರಿದನು. ಶ್ರೀಮತಿ ಜಯರೇಖಾ ಶ್ರೀ ಪ್ರವೀಣ್ ಶೆಟ್ಟಿ ಪಿಲಾರ್ ಮೇಗಿರಮನೆ, ಶ್ರೀಮತಿ ಯಶ್ವಿತಾ ಶ್ರೀ ಗುರುಪ್ರಸಾದ್ ಬೆಂಗಳೂರು, ಶ್ರೀ ರಾಜೇಶ್ ಬೊಕ್ಕ ಫ್ಯಾಮಿಲಿ ವ್ಯಾಸನಗರ ಕುಂಪಲ, ಶ್ರೀಮತಿ ಕುಸುಮಾ ಶ್ರೀ ಸದಾನಂದ ಚಪ್ಪು, ಶ್ರೀಮತಿ ಸುಜಾತ ಶ್ರೀ ಭಾಸ್ಕರ್ ಕುಂಪಲ, ಶ್ರೀಮತಿ ಚೇತನ ಜಗದೀಶ್ ರಾವ್ ಚಿತ್ರಾಂಜಲ್ ನಗರ ಕುಂಪಲ, ಶ್ರೀಮತಿ ಸುಜಾತ ಬಾಲಕೃಷ್ಣ ನಡಾರ್ ಗುತ್ತು ಕೋಟೆಕಾರ್, ಶ್ರೀಮತಿ ಮಮತಾ ರಿತೇಶ್ ಅಡ್ಕಬೈಲ್, ಶ್ರೀಮತಿ ಹರಿಣಾಕ್ಷಿ ಅರುಣ್ ಶೆಟ್ಟಿ ಲಕ್ಷ್ಮಿಗುಟ್ಟೆ, ಶ್ರೀಮತಿ ಸರೋಜಾ ರಾಜೇಶ್ವರಿ ವಿದ್ಯಶ್ರೀ ಬಾರ್ದಿ ಕುಂಪಲ ಮೊಕ್ಲು ತುಡರ್ ಬೆಳಗಾಯರು. ದೇವರ ಅನುಗ್ರಹ ಪಡ್ಕೊಳ್ಳೋದು ಇನ್ನಿತೊಲೆ ಬೇರೆ ಬೇರೆ ನಮ್ಮ ಮದುವೆ ವರ್ಷ ಪುಟ್ಟು ಬರ್ಬೋದು ಈಗ ಪೂರ ಏನು ದುರ್ಗಾ ಪರಮೇಶ್ವರ ಆಚಾರ್ಯ ಮಲ್ಪನ ಸಂದರ್ಭ ಇನಿ ಪ್ರವೀಣ್ ಶೆಟ್ರಿನ ಪುಟ್ಟು ಬರ್ಬದ ಸಂಭ್ರಮ ಜಯಲೇಖ ಅನ್ನದ ಶ್ರೀಮತಿನ ಪುಟ್ಟು ಬರ್ಬದ ಆ ಸಂದರ್ಭದಲ್ಲಿ ದುರ್ಗಾ ಪರಮೇಶ್ವರ ದೇವರನ್ನ ಅನುಗ್ರಹ ಪಡ್ಕೊಳ್ಳೋದು ಶ್ರೀಮತಿ ಜಯಲೇಖ ಬೊಕ್ಕ ಪ್ರವೀಣ್ ಶೆಟ್ಟಿ ಈಗಲ ಕ್ಷೇತ್ರದ ಪರವಾದ ಅನುಗ್ರಹ ಪಡ್ಕೊಳ್ಳೋದನ್ನ ನಟೋದಿಲ್ಲ. ಅವಲಕ್ಕನೆ ಶ್ರೀಮತಿ ಯಶ್ವಿತಾ ಗುರುಪ್ರಸಾದ್ ಬೆಂಗಳೂರು ಈ ದಂಪತಿಗಳ ನಮಗೆ ಬಂದದೆ ನಂದಾದೀಪಾರ್ಲ ನಮ್ಮೊಟ್ಟಿಗೆ ಬಂದಿದ್ದಾರೆ. ಅಕ್ಲೆಲ್ಲ ಕ್ಷೇತ್ರದ ಪರವಾದ ಪ್ರೀತಿಪೂರ್ವಕವಾದ ಸ್ವಾಗತ ಮಾಡೋದಿಲ್ಲ. ಕ್ಷೇತ್ರದ ವತಿಯಿಂದ ಅವರಿಗೂ ಕೂಡ ಶಾಲು ಮತ್ತು ಶಾಲಿನ ಗೌರವ ನೀಡಬೇಕಾಗಿ ವಿನಂತಿ. ಶ್ರೀಮತಿ ಯಶ್ವಿತಾ ಗುರುಪ್ರಸಾದ್ ಬೆಂಗಳೂರು. ಕುಸುಮ ಸದಾನಂದ ಚಪ್ಪು ದಂಪತಿನಕಲ್ಲ ಇಂದ ದೀಪ ನಮ್ಮೊಟ್ಟಿಗೂ ಉಪಸ್ಥಿತರಿಲ್ಲರು. ಅಕ್ಲೆಲ್ಲ ಕ್ಷೇತ್ರದ ಪರವಾದ ಆತ್ಮೀಯವಾದ ಭಕ್ತರು ಸದಾನಂದ ಚಪ್ಪು ನಮ್ಮ ಕಡೆಗೆ ಸಂದರ್ಭದ ಬರೆಯಲ್ಲ ಆತ್ಮೀಯವಾದ ಸ್ವಾಗತ ಬರ್ತದಲ್ಲ. ಅವಲಕ್ಕನೆ ಶ್ರೀಮತಿ ಸುಜಾತ ಭಾಸ್ಕರ್ ಕುಂಪಲ ದಂಪತಿನಕಲ್ಲ ಈ ಸಂದರ್ಭದ ಉಪಸ್ಥಿತರಿಲ್ಲರು. ಅಕ್ಲೆಲ್ಲ ಪ್ರೀತಿಪೂರ್ವಕವಾದ ಗೌರವದ ಶಾಲ್ಪಾರದ ಗೌರವ ಮಾಡಿಕೊಳ್ಳುವ ವಿನಂತಿ ಮಾಡಿಕೊಂಡು ಶ್ರೀಮತಿ ಚೇತನ ಜಗದೀಶ್ ರಾವ್ ಚಿತ್ರಾಂಜಲಿ ನಗರ ಮುಗ್ಲೆಗಳ ಕ್ಷೇತ್ರದ ಪರವಾದ ಪ್ರೀತಿಪೂರ್ವಕವಾದ ಸ್ವಾಗತ ಮಾಡೋದಿಲ್ಲ. ಶ್ರೀ ಬಾಲಕೃಷ್ಣ ಶೆಟ್ಟಿ ಶ್ರೀಮತಿ ಸುಜಾತಾ ಕೋಟೆಕಾರ್ ಪರವಾದ ಸ್ವಾಗತ ಮಾಡೋದಿಲ್ಲ. ಶ್ರೀಮತಿ ಸರೋಜಾ ರಾಜೇಶ್ವರಿ ವಿದ್ಯಾಶ್ರೀ ಬಾರ್ದೆ ಕುಂಬಾರ, ಸರೋಜಾ ರಾಜೇಶ್ವರಿ ವಿದ್ಯಾಶ್ರೀ ಬಾರ್ದೆ ಕುಂಬಲ, ಸರೋಜ ಪಕ್ಕ ಇಲ್ಲದಗಳಿಗೆ ಮಾತಿನ ಕ್ಷೇತ್ರದ ಪರವಾದ ಆತ್ಮೀಯವಾದ ಸ್ವಾಗತ ಮಾಡೋದಲ್ಲ. ಶ್ರೀಮತಿ ಹರಿಣಾಕ್ಷಿ ಅರುಣ್ ಶೆಟ್ಟಿ ಲಕ್ಷ್ಮಿಗುಡ್ಡೆ ದಂಪತಿನ ದುರ್ಗಾ ಪರಮೇಶ್ವರ ದೇವಸ್ಥಾನದ ಪರವಾದ ಆತ್ಮೀಯವಾದ ಎದ್ಕೊಳೋದು ಗೌರವದ ಶಾಲುಪಾದ ರಚನ ಮಾತಾ ಯಾರ್ತಿ ಪ್ರೀತಿಯಲ್ಲಿ ಈ ಕಾರ್ಯಕ್ರಮದ ನಂದಾದಿ ಪಾಲನ ರಚನ ಪರ್ವದ ಭಕ್ತಿ ದೀಂಜ ರಚನ ಕಾರ್ಯಕ್ರಮದ ಭಕ್ತಿ ಬದ್ಧ ಸೇರಿ ರಚನ ಮಾತಾ ಸನ್ಮಿತ್ರಗಳ ಶ್ರೀ ದುರ್ಗಾ ಪರಮೇಶ್ವರ ದೇವರ ಅನುಗ್ರಹ ನಟ್ಟೊಂದು ಈ ಕಾರ್ಯಕ್ರಮದ ಜನಾತಿ ಗಿಡಕು ರಚನ ನೆನೆದೇಪನ ಮೂಲಕ ಇಂಟರ್ವ್ಯೂ 18ನೇ ದಿನದ ಭಜನಾ ಸೇವೆಗೆ ಆರಂಭ ದೀವೋಡ್ಪಣದ ವಿನಂತಿ ಮಾಡುವ ಪ್ರವೀಣ್ ಶೆಟ್ಟಿ ಪಿಲಾರ್ ದಂಪತಿಗಳ ಸುಪ್ರದ ನಂದಾದಿ ಪಾಲನ ಭಕ್ತಿ ಸೇರಿ ರಚನ ಮಾತೆಲ್ಲ ಕೈ ಜೋಡಿಸಿ ಮಾಡುವ ವಿನಂತಿ.
ಅವಿರ್ದು ಬೊಕ್ಕ ಬಗಂಬಿಲ ಶ್ರೀ ಸತ್ಯನಾರಾಯಣ ಬಾಲವೃಂದದ ಭಜನಾ ತಂಡಲಿರ್ದು ಭಜನಾ ಕಾರ್ಯಕ್ರಮ ನಡೆತಂಡು.
ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ಈ ದೀಪ ಬೆಳಗುವ ಕಾರ್ಯಕ್ರಮವು ಎಂಕ್ಲೇನ ಲೆತ್ತದ ದೀಪ ಬೆಳಗಿಸಿನ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರ ಶಿವಪುರ ನೆತ್ತ ಅಧ್ಯಕ್ಷರ ಸರ್ವ ಸದಸ್ಯರಿಗೆ ಮನಪೂರ್ವಕ ಧನ್ಯವಾದ. ಈ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಉತ್ತಮ ರೀತಿಯ ಆದ ಯಶಸ್ವಿಯನ್ನು ಪಡೆದು ನಮ್ಮ ಇಡೀ ಊರ್ದ ಜನಗಳಿಗೆ ಶಾಂತಿ ನೆಮ್ಮದಿ ಆರೋಗ್ಯ ದಯಪಾಲಿಸಿದ ನಮ್ಮ ಶ್ರೀ ದುರ್ಗಾ ಪರಮೇಶ್ವರನ ಪ್ರಾರ್ಥನೆ ಮಾಡ್ತಾರೆ. ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರ ಶಿವಪುರ ಕುಂಪಲ ಇದರ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ 108 ದಿನಗಳ ಸಂಧ್ಯಾ ಹರಿನಾಮ ಸಂಕೀರ್ತನೆ ಇದರ ದೀಪ ಬೆಳಗಿಸುವ ಸಲುವಾಗಿ ಕೆಲವೊಂದಿಷ್ಟು ಭಕ್ತಾದಿಗಳು ಬಂದಿರ್ತಾರೆ. ಅದರಲ್ಲಿ ನಾನು ಒಬ್ಬ. ಈ ಪ್ರಯುಕ್ತ ನನಗೆ ಈ ದೇವಸ್ಥಾನಕ್ಕೆ ಬಂದು ದೇವರ ಕೃಪೆಗೆ ಪಾತ್ರರಾಗಲು ಸಹಕರಿಸಿದಂಥ ಎಲ್ಲ ಅಧ್ಯಕ್ಷರ ಸರ್ವ ಸದಸ್ಯರಿಗೆ ನನ್ನ ಅಭಿನಂದನೆಗಳು. ಹಾಗೆ ಇನ್ನಷ್ಟು ದಾನಿಗಳು ಇಲ್ಲಿ ಬಂದು ತಮ್ಮ ಕೈಯಲ್ಲಾಗುವ ಸಹಾಯವನ್ನು ಮಾಡಿ ಈ ಬ್ರಹ್ಮಕಲೋತ್ಸವ ಯಶಸ್ವಿಯಾಗಿ ಆಗಲು ಸಹಕರಿಸಬೇಕಾಗಿ ಎಲ್ಲರನ್ನು ಕೇಳ್ಕೊಳ್ತಾ ಇದ್ದೀನಿ. ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ 108 ದಿನಗಳ ಸಂಧ್ಯಾ ಹರಿನಾಮ ಸಂಕೀರ್ತನೆ ಇದರ ಪ್ರಯುಕ್ತ ನಮ್ಮನ್ನು ದೀಪ ಬೆಳಗಿಸಿ ಸನ್ಮಾನಿಸಿದ ಸರ್ವ ಭಕ್ತವೃಂದ ಹಾಗೂ ಎಲ್ಲರಿಗೂ ನಮ್ಮದು ಅಭಿನಂದನೆ ಸಲ್ಲಿಸ್ತಾ ಮತ್ತು ಈ 108 ದಿನಗಳ ಸಂಧ್ಯಾ ಹರಿನಾಮ ಸಂಕೀರ್ತನೆ ಯಶಸ್ವಿಯಾಗಿ ಪೂರೈಸಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಪ್ರಯುಕ್ತ 108 ದಿನಗಳ ಸಂಧ್ಯಾ ಹರಿನಾಮ ಸಂಕೀರ್ತನೆ ನೇತ ಐತ ಪರವಾದ ಎನ್ನ ಜನ್ಮದಿನದ ಪರವಾದ ಎಂಕೊಂಜಿ ಈ ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸರ ಅವಕಾಶ ಮಂತು ಕೋರಿನ ಏರೊಂದು ಪರಿಚಯಿಸಿ 2-3 ಜನ ಕೂಡಿದ ಅವಕಾಶ ಮಂತು ಕೊರಿಯರು ಐಕ್ ನಿಕ್ಲೆಗೆ ಧನ್ಯವಾದ. ಈ ನಿಕ್ಲಿನ ಭಜನಾ ಕಾರ್ಯಕ್ರಮ ಯಶಸ್ವಿಯಾದ ನಡಪಡಿ ಬಂದ ಆ ದೇವಡ ಯಾನ್ಲ ಪ್ರಾರ್ಥನೆ ಮಾಡ್ತಾರೆ. ಧನ್ಯವಾದ. ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಯಶಸ್ವಿಯಾದ ನಡಪಡಿ ಬಂದು ಈ ದೇವಡ ಯಾನ್ಲ ಪ್ರಾರ್ಥನೆ ಮಾಡ್ತಾರೆ. ನಮಸ್ಕಾರ. ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರ ಶಿವಪುರ ಕುಂಪಳ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ 108 ದಿನದ ಸಂಧ್ಯಾ ಹರಿನಾಮ ಸಂಕೀರ್ತನೆ ದಿನದಂದು ಮಾತಿರ್ನೊಟ್ಟಿಗೂ ದೀಪ ಪೊತ್ತದು ಎಂಕ್ ಬಾರಿ ಎಡ್ಡೆ ಅನುಭವ ಉಂಡು. ಜೋಕುಲ್ ಬಾರಿ ಲೈಕ್ ಭಜನೆ ಪದ್ಯ ಬರೋದಿಲ್ಲರು ಈ ಕಾರ್ಯಕ್ರಮನ ಯಶಸ್ವಿಯಾದ ನಡಪಾದಕೋರ್ನ ಕಾರ್ಯಕರ್ತರಿಗೆ ಅಧ್ಯಕ್ಷರಿಗೆ ಮಾತೆರೆಗಳ ಏನ ಧನ್ಯವಾದಗಳು. ಬೊಕ್ಕ ದೇವರನ ಆಶೀರ್ವಾದ ಮಾತೆರೆಗಳು ಒಪ್ಪಡೆ ನಾನು ಪ್ರಾರ್ಥನೆ ಅಂತ. ಥ್ಯಾಂಕ್ ಯು. ಒಳ್ಳೆಯ ಕಾರ್ಯಕ್ರಮ. ಪ್ರತಿಯೊಂದು ಧಾರ್ಮಿಕ ಸಂಸ್ಥೆ ಇದರಲ್ಲಿ ದೇವಸ್ಥಾನಗಳಲ್ಲಿ ಇದೇ ರೀತಿಯಾಗಿ ಯಾವಾಗಲೂ ನಡೀತಾ ಇದ್ದರೆ ನಮ್ಮ ಎಲ್ಲ ಹಿಂದುತ್ವಕ್ಕೆ ಒಂದು ಒಳ್ಳೆಯ ಒಂದು ಬೆಲೆ ಸಿಕ್ಕಿದ ಹಾಗೆ ಅಂತೇಳಿ ನಮ್ಮ ಇಂಥ ಇನ್ನು ಮುಂದೆ ಹೀಗೆ ರೀತಿಯಾಗಿ ನಡೆಯಲಿ ಎಂದು ಶುಭವನ್ನು ಕೋರ್ತಾ ಎರಡು ಮಾತು. ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರ ಶಿವಪುರ ಕುಂಪಲ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಪ್ರಯುಕ್ತ 108 ದಿನಗಳ ಸಂಧ್ಯಾ ಹರಿನಾಮ ಸಂಕೀರ್ತನೆಯ ಪ್ರಯುಕ್ತ ಇಂದು ದೀಪ ಬೆಳಗಿಸಲು ಅವಕಾಶವನ್ನು ಕೊಟ್ಟು ನನಗೆ ತುಂಬ ಸಂತೋಷವಾಗಿದೆ ಹಾಗೂ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ವಿಯಾಗಲೆಂದು ಶುಭಾರೈಸುತ್ತೇನೆ.